ಯಾಕೆ ಕೇಳು, ಈ ಕ್ಷೇತ್ರದಲ್ಲಿ ಅಂತವರು ಪರಾಕ್ರಮವಂತರು ಇರ್ಬೇಕು. ನಿನ್ನಂತ ಸಣ್ಣ ಮಕ್ಕಳು ಇರುವುದಲ್ಲಿ ಮನೆಯಲ್ಲಿ ಅಪ್ಪ ಅಮ್ಮನ ಜೊತೆಯಲ್ಲಿ ಆಟದಂಗಳ ಸ್ನೇಹಿತರನ್ನೊಳಗೂಡಿ ಆಟ ಆಡ್ತಾ ಇರುವಂತ ಸಂದರ್ಭ. ಹೋಗೋಗಿ ನೀನ್ ಇಲ್ಲಿ ಬಂದಿದ್ಯಲ್ಲ, ಬೇಡ, ಹೊರಟು ಹೋಗು. ನಿನಗೆ ಯಾರು ಬೇಕೀಗ? ನೀನ್ ಬೇಡ, ನಿನ್ನ ಅಪ್ಪ ಅಥವಾ ನಿನ್ನ ದೊಡ್ಡಪ್ಪ ಅಥವಾ ನಿನ್ನ ಭೀಮ ದೊಡ್ಡಪ್ಪ ಇಂಥವ್ರನ್ನು ಕಳ್ಸ. ಭೀಮ ಪಾತ್ರ ಬೇಕು? ಹೌದು. ಕಿವಿಯಿಲ್ಲದವ ಸಂಗೀತ ಸರಿಯಾಗಿ ಕೇಳಿಸದಿರುವುದಾಗಿ ಹೇಳಿದಂತೆ, ಮೂಗನಪ್ಪ ಸಂಗೀತವನ್ನು ಸರಿಯಾದ ರೀತಿಯಲ್ಲಿ ಹಾಡ್ತಿರುವುದಾಗಿ ಹೇಳಿದಂತೆ, ಅದೇ ರೀತಿ ನಿನ್ನ ಪರಿಸ್ಥಿತಿ ಆಯ್ತು. ಏನು? ಕೊಳತ ನೀರನ್ನು ದಾಟುವುದಕ್ಕೆ ಅಸಾಧ್ಯವಾದವ ಮೇರು ಪರ್ವತವನ್ನು ಏರ್ತಾ ಇರುವುದಾಗಿ ಹೇಳಿದಂತೆ ನಿನ್ನ ಪರಿಸ್ಥಿತಿ ಅದೇ ರೀತಿ ಆಯ್ತು. ಭೀಮ ಪಾರ್ಥನ ಗೊಡವೆ ಯಾತಕ್ಕೆ ಅಭಿಮನ್ಯು ಬಂದಿದ್ದೆ. ಮಾನಸಿಕ ಅಸ್ವಸ್ಥ ನಾಯಿ 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 ಜೀವ ಬಿಡ, ಜೀವ ಬಿಡಿಸ್ತೇನೆ ನೀನದು. ಆ ನಾಯಿ ಕಚ್ಚಿದ್ರೆ ಜೀವ ಹೋಗಿಲ್ಲ ನೀನು. ಹಾಪಿ ಏನ್ ಹೇಳಿದೆ ನೀನು? ಭೀಮ ಪಾರ್ಥರಬೇಕು ನಿನ್ನ ಪಾಲಿಗೆ. ಮೊದಲು ಅಭಿಮನ್ಯನ ಎದುರಿಸಿದ ಕಲಿತುಕೋ, ಆನಂತರ ಭೀಮ ಪಾರ್ಥರು ನಿನ್ನ ಪಾಲಿಗೆ ಬರ್ತಾರೆ. ಇದೋ ಹಿಡಿದ ಕೂರಸಿಯಿಂದಲೇ ನಿನ್ನ ಶಿರವನ್ನು ಕತ್ತರಿಸ್ತಾ ಇದ್ದೇನೆ. ಆದ್ರೆ ನನ್ನ ದೊಡ್ಡಪ್ಪನಿಗೆ ಹೊರಸಿಟ್ಟ ಕುರಿ ನೀನು. ಅಂದು ತುಂಬಿದ ಸಭೆಯಲ್ಲಿ ನನ್ನ ದೊಡ್ಡಪ್ಪ ದ್ರೌಪದಿಯ ಸೀರೆ ಸೆರಗನ ಎಳೆದಕ್ಕೆ ಮುಂದಾದವ. ಅಂದೇ ನಮ್ಮ ದೊಡ್ಡಪ್ಪ ಪ್ರತಿಜ್ಞಾನ ಮಾಡಿದ್ದಾನೆ, ಮುಂದಿನ ಯುದ್ಧದಲ್ಲಿ ದುಶ್ಯಾಸನ ಸಾವಿಗೆ ನಾನೇ ಕಾರಣಕರ್ತನೇ ಆಗ್ತಾ ವಿಶ್ವಾಸವನ್ನು ನುಡಿದಿದ್ದಾನೆ. ಆ ಕಾರಣಕ್ಕೋಸ್ಕರವಾಗಿ ಇಂದು ನನ್ನ ಹೆಸರನ್ನೇ ಬದುಕಿಗೋ ನಾಯ್. ಬೇಡ ಸ್ವಾಮಿ, ಬರುವಾಗ ಬೇರಿ ಶಂಕ ನಗಾರಿ, ಈಗ ಹೋಗುವಾಗ ಮೈಯೆಲ್ಲ ಉರಿ ಉರಿ. ಅಲ್ಲಿ ಎಲ್ಲೆಲ್ಲ ಹೊಡೆದಿದ್ದಾನ ನನಗೆ ಗೊತ್ತಿಲ್ಲ, ಮೈ ಮೂಳೆ ಮುರಿವಂಗ ಹೊಡೆದಿದ್ದಾನೆ. ನಾನೇನೇನೋ ತಿಳಿದಿದ್ದು ಇವ್ ಸಣ್ಣವ ಹಾಗೆ ಹೀಗೆ. ಇಲ್ಲಿ ಬಂದಿದ ಮೇಲೆ ಆ ರೀತಿಯಾಗಿ ಅವನ ವರ್ತನೆಯನ್ನು ನೋಡೇ ಗೊತ್ತಾಯ್ತು ಇವ ಪರಾಕ್ರಮಿ ಎನ್ನುವುದಾಗಿ. ಸ್ವಾಮಿ ಬೇಡವೇ ಬೇಡ. ಆ ಸಂದರ್ಭದಲ್ಲಿ ಭೀಮ ಪ್ರತಿಜ್ಞೆ ಮಾಡಿದ, ನನ್ನ ಉದರವನ್ನು ಆತನೇ ಬಗೆಯುತ್ತೇನೆಂದು. ಆ ಕಾರಣದಿಂದ ಇವ ನನ್ನ ಪ್ರಾಣವನ್ನ ಬಿಟ್ಟು ಹೋಗಿದ್ದಾನೆ. ಬೇಕಾಯ್ತು ಜೀವ ಒಂದು ಇದ್ರೆ ಬೆಲ್ಲವಾದ್ರೂ ಬೇಡ್ಕೊಂಡು ತಿನ್ಬಹುದಂತೆ. ಸ್ವಾಮಿ ಈಗ ನಿಮಗೂ ಒಂದು ಮಾತನ್ನ ಹೇಳಿ ಹೋಗ್ತೇನೆ. ಒಂದು ವೇಳೆ ನೀವೇನಾದ್ರೂ ಹೆಣ್ಣಿನ ಸೀರೆಯನ್ನ ಸೆಳೆದಿದ್ರೆ ನನ್ನಷ್ಟೇ ಸೆಳೆಬೇಕು, ಮುಂದುವರಿಬಾರ್ದು. ಪ್ರಾಣ ಆದ್ರೂ ಉಳಿತದೆ ಸ್ವಾಮಿ. ಹಾಗಾಗಿ ನೋಡೋಣ ಮುಂದೆ ಯಾವ ಸಮಯ ಬರ್ತದೆ ಅಂತ ಕಾದ್ ನೋಡ್ತೇನೆ.